ಫೋನ್ ಕೇಬಲನ್ನು ಅಗಿತ್ತಿರಬೇಕಾದ್ರೆ ಅವರ ಮಗುವೊಂದು ವಿಷದ ಬೀಜವನ್ನು ತಿಂದಿತ್ತು. ಅದೊಂದು ಬಹಳಷ್ಟು ವಿಷ, ಅದನ್ನು ತಿಂದವರು ಯಾರೂ ಬದುಕುವುದಿಲ್ಲ. ಮಗು ಅನ್ಕಾನ್ಷಿಯಸ್ ಆದ ಕೂಡಲೇ ಮಕ್ಕಳ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಮಕ್ಕಳ ಆಸ್ಪತ್ರೆಯಲ್ಲಿ ಆವಾಗ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ಅದಕ್ಕೆ ಬೇಕಾಗುವ ವ್ಯವಸ್ಥೆ ಇರಲಿಲ್ಲ. ಅವಳು ಅನ್ಕಾನ್ಷಿಯಸ್ ಆಯಿತು, ಮಗು ಬದುಕುವಂಥ ಪ್ರಶ್ನೆ ಇಲ್ಲ, ನೀವು ಬೇಕಾದರೆ ಉನ್ನತ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂದರೆ ವೈದ್ಯರು ಹೇಳುವಂಥದ್ದೇ. ಇದರಲ್ಲಿ ತಾಯಿ ಒಂದು ಅನ್ಕಾನ್ಷಿಯಸ್ ಆಗಿ ಹೆದರುಕೊಂಡು ಬೊಬ್ಬೆ ಇಡ್ತಾ ನೆಲದಲ್ಲಿ ಉರುಳ್ತಾಡ್ತಾ ಇದ್ದಾಳೆ. ಆ ನೆಲದಲ್ಲಿ ಹೊರಳಾಡುವಾಗ ಅದನ್ನು ನೋಡಿದ ಒಂದು ವ್ಯಕ್ತಿ ನನಗೆ ಫೋನ್ ಮಾಡಿದರು. ಒಂದು ದಿವಸ ಒಬ್ಬ ನಾಗಪುರದವ ಕಡೆಕಾರ ಹತ್ರ ನಾಯಿ ತಿಂದ ಅನ್ನವನ್ನು ನಾಯಿ ಬಿಟ್ಟು ಹೋದದನ್ನು ಅವ ಹೆಕ್ಕಿ ತಿಂತ ಇದ್ದಾನೆ. ನಾನು ಹೋಗಿ ಮುಟ್ಟಿದ ಹೆದರಿ ಬಿಟ್ಟ. ನಾನು ಕಡೆಗೆ ಅವನನ್ನು ಚಿಕಿತ್ಸೆಗೆ ಹಾಕಿದೆ. ಚಿಕಿತ್ಸೆಗೆ ಹಾಕುವಾಗ ಅವ ಹೇಳಿದ, ಚಿಕಿತ್ಸೆಗೆ ಸ್ಪಂದಿಸಿ ಕಡೆಗೆ ನಾಗಪುರ ಅಂತ ಊರಿನ ಹೆಸರು ಹೇಳ್ದ. ಕಡೆಗೆ ನಾಗಪುರದಲ್ಲಿ ನನಗೆ ಒಂದು ಹಿರಿಯ ಪತ್ರಕರ್ತರೊಬ್ಬರು ಅಲ್ಲಿ RSSನವ್ರದ್ದು ಒಂದು ನಂಬರ್ ಕೊಟ್ಟರು. ಅವ್ರ ಹತ್ರ ಎಲ್ಲ ಒಂದು ವ್ಯವಸ್ಥೆ ಎಲ್ಲ ಮಾಡಿದ ಮೇಲೆ ಅವನ ಮನೆಯವರು ಟ್ರೇಸ್ ಆದರು. ಕಡೆಗೆ ಮನೆಯವರು ನಾಗಪುರದಿಂದ ಇಲ್ಲಿಗೆ ಬಂದು ಅವರು ಹೇಳ್ತಾರೆ, 12 ವರ್ಷ ಆಯಿತು ಮನೆ ಬಿಟ್ಟು, ನಾವು 5 ವರ್ಷ ತನಕ ಅವ ಬರ್ಬೋದು ಅಂತ ಕಾದಿದ್ದೆವು. ಅವ ಮನೆ ಬಿಡುವಾಗ ತಂಗಿಗೆ ಮದುವೆ ಮಾಡಿ ಪೂನಾದಲ್ಲಿ ಒಂದು ಕೆಲಸಕ್ಕೆ ಆಟೋಮೊಬೈಲ್ ಅಂಗಡಿ ಯಾವುದು ಇಂಡಸ್ಟ್ರಿಗೆ ಕೆಲಸಕ್ಕೆ ಹೋದವ. ತದನಂತರ ಅವನದ್ದು ಇದ್ದ ಹಾಗೆ ನಾಪತ್ತೆ ಆದ. ನಾವು ಬಹಳಷ್ಟು ಹುಡುಕಾಡಿದೆವು. 5 ವರ್ಷದ ನಂತರ ನಮ್ಮ ಊರಿನವರೆಲ್ಲ ಹೇಳಿದರು ಅವ ಹೇಗೂ ಮೃತಪಟ್ಟಿದ್ದಾನೆ, ಅವನ ಅಪರಕ್ರಿಯೆ ಮಾಡಿ ಅಂತ. ಅವನ ಅಪರಕ್ರಿಯೆ ಸಹ ನಾವು ಮಾಡಿಬಿಟ್ಟಿದ್ದೇವೆ ಅಂತ. ಇವನ ಹತ್ರ ಕೇಳುವಾಗ, ನಾನು ಪೂನಾದಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾನು ಏನು ತಪ್ಪು ಮಾಡಿದೆ, ನನಗೆ ಒಂದು 2 ಹೊಡೆದ, ಅದು ನನಗೆ ಬಹಳ ಬೇಸರವಾಯಿತು. ನನಗೆ ಯಾಕೆ ಹೊಡೆದ ಅಂತ ಅದೇ ಟೆನ್ಷನ್ ಆಗಿ ಮಾನಸಿಕನಾಗಿ 12 ವರ್ಷ ಇಡೀ ಇಂಡಿಯಾವನ್ನು ತಿರುಗಿದವ. ನೋಡಿ, ನಾವೊಂದು ಇದರಲ್ಲಿ ಒಂದು ನೀತಿ ಕಳ್ಕೊಳ್ಬೇಕು. ಯಾರೇ ಆಗಲಿ ಒಬ್ಬರಿಗೆ ಮನಸ್ಸು ನೋವಿಸಬಾರದು. ಮನಸ್ಸು ನೋಯಿಸಿದಷ್ಟು ದೊಡ್ಡ ಪಾಪ ಒಂದಲ್ಲ. ಕೊಂದ ಪಾಪಗಿಂತಲೂ ದೊಡ್ಡ ಪಾಪ ಮನಸ್ಸು ನೋವಿಸುವುದು ಮತ್ತು ಒಂದು ಅಪವಾದ ಹಾಕುವಂಥದ್ದು ಕೆಲಸ. ಆ ಕೆಲಸವನ್ನು ಖಂಡಿತ ಯಾರು ಮಾಡಬೇಡಿ. ಯಾಕಂದರೆ ನಮಗೆ ಉಪಕಾರ ಮಾಡಿದವನನ್ನು ನಾವು ದಿನ ನೆನೆಸದೇ ಇರ್ಬೋದು, ಆದರೆ ನಮಗೆ ಅಪಕಾರ ತೊಂದರೆ ನೋವು ಮಾಡಿದವನನ್ನು ನೋವಾದವ ಪ್ರತಿದಿನ ನೆನೆಸ್ತಾನೆ. ಅದು ಒಂದು ಪಾಪವಾಗಿ ಬರ್ತದೆ. ಆ ವ್ಯಕ್ತಿ ಮನೆ ಮುಟ್ಟಿದ. 2ನೇದಾಗಿ ಮಲ್ಪೆ ವಠಾರದಲ್ಲಿ ಒಂದು ಯುವಕ ಒಂದು 2-3 ದಿವಸಕ್ಕೊಮ್ಮೆ ಎಲ್ಲಿಗಾದರೂ ಕಲ್ಲು ಹೊಡಿತಾನೆ ಇರ್ತಾನೆ. ಒಂದು 100-200 ಕಲ್ಲು ಒಟ್ಟು ಮಾಡಿ ಪಟ ಬಿಸಾಡ್ತಾ ಇರ್ತಾನೆ. ಭಾಳಷ್ಟು ವಾಹನಗಳನ್ನು ಹಲ್ಲೆ ಮಾಡಿದ್ದಾನೆ. ಏನೋ ದೇವರ ದುರಂತ ಆಗಲಿಲ್ಲ, ಎಲ್ಲ ಹೆದರಿ ಹೋಗ್ತಿದ್ರು ಅವನನ್ನು ನೋಡಿ. ಆ ವ್ಯಕ್ತಿಯ ಬಗ್ಗೆ ಕೆಲವು ಮಹಿಳೆಯರೆಲ್ಲ ನನಗೆ ಆ ಬಗ್ಗೆ ಒಂದು ಅವನಿಂದ ಏನಾದ್ರು ನಮಗೆ ತೊಂದರೆ ಆಗ್ತದೆ, ನಮಗೆ ಆಚೀಚೆ ಹೋಗ್ಲಿಕ್ಕೆ ಆಗೋದಿಲ್ಲ, ಮನೆಗೆ ಕಲ್ಲು ಬಿಸಾಡ್ತೇನೆ ಎಲ್ಲ ಹೇಳಿದರು. ಈ ಬಗ್ಗೆ ನಾನು ಇಲಾಖೆಯ ಗಮನಕ್ಕೆಲ್ಲ ತಂದೆ. ಕಡೆಗೆ ಯಾವ ಇಲಾಖೆ ಕೂಡ ಅದಕ್ಕೆ ಸ್ಪಂದಿಸದೇ ಇದ್ದಾಗ ನಾನು ಆ ಯುವಕನನ್ನು ಒಂದು ದಿವಸ ಹಿಡಿದು ಜಿಲ್ಲಾಸ್ಪತ್ರೆಯಲ್ಲಿ ದಾಖಲು ಮಾಡಿ ಮಲ್ಪೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು ನ್ಯಾಯಾಲಯಕ್ಕೆ ಮನವಿ ಮಾಡಿ ಅಲ್ಲಿಂದ ಧಾರವಾಡದ ದಿಮಾನ್ಸಿಗೆ ಅವನನ್ನು ಚಿಕಿತ್ಸೆಗೆ ಅನುಮತಿಯನ್ನು ಪಡೆದು ದಿಮಾನ್ಸಿಗೆ ಹಾಕಿ 110 ದಿವಸದ ಟ್ರೀಟ್ಮೆಂಟ್ ಆಯಿತು. 110 ದಿವಸದ ಟ್ರೀಟ್ಮೆಂಟ್ ನಂತರ ಅವ ತನ್ನ ಮನೆಯ ಅಡ್ರೆಸ್ ವಿಳಾಸ ಎಲ್ಲ ಹೇಳಿದ. ತದನಂತರ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ತಮಿಳುನಾಡಿನಿಂದ ಅವನ ಮನೆಯವರು ಬಂದು ಅವನನ್ನು ಕರ್ಕೊಂಡು ಹೋದರು. ಹಾಗಾದರೆ ಆಗುವುದಿಲ್ಲ ಎಂಬುದು ಏನೂ ಅಲ್ಲ. 100ಕ್ಕೆ 100 ಪ್ರತಿಯೊಬ್ಬನನ್ನು ಸಹ ಸರ್ಚ್ ಮಾಡಲಿಕ್ಕೆ ಆಗ್ತದೆ. 99% ಖಂಡಿತ ಮಾಡ್ಬೋದು. ಇದನ್ನು ಯಾರು ಮಾಡಬೇಕು? ಅಧಿಕಾರಕ್ಕಾಗಿ ಅಧಿಕಾರಿಗಳಿದ್ದಾರೆ, ಅವರು ಖಂಡಿತ ಮಾಡಬೇಕು. ಇವತ್ತು ನೊಂದವರು ಇರ್ಬೋದು, ಆ ಅಪರಿಚಿತ ಮೃತ ಶರೀರ ಕೂಡ ಇಷ್ಟವಾಗಲಿಕ್ಕೆ ಸಾಧ್ಯವಿಲ್ಲ. ಖಂಡಿತ ಅದನ್ನು ಕೂಡ ನಾವು ಪ್ರಯತ್ನ ಬಿಟ್ಟರೆ ಖಂಡಿತ ಅದನ್ನು ಅವರವರ ಮನೆಗೆ ಸೇರಿಸಲಿಕ್ಕೆ ಆಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಮೃತಪಟ್ಟರೆ, ಅವ ಅಪರಿಚಿತನಾದರೆ ಅವರ ಮನೆಯವರಿಗೆ ದೊಡ್ಡ ಹಿಂಸೆ. ಒಬ್ಬ ಸತ್ತರೆ ಆಯಿತು, ಸತ್ತು ಮುಗೀತು. ಒಂದು 10 ದಿವಸವೋ 20 ದಿವಸ, 1 ತಿಂಗಳ ಒಂದು ದುಃಖ ಮಾಡ್ತಾರೆ, ಮತ್ತೆ ಮರೆತು ಹೋಗ್ತದೆ. ಒಬ್ಬ ವ್ಯಕ್ತಿ ಹೊರಗೋದವ ಬರದಿದ್ದರೆ, ಅವ ಏನಾದಂತ ಗೊತ್ತಿಲ್ಲದಿದ್ದರೆ ಅದರಷ್ಟು ದೊಡ್ಡ ಮಾನಸಿಕ ಹಿಂಸೆ ಒಂದೂ ಅಲ್ಲ. ಹಾಗಾಗಿ ಒಂದು ಮೃತಪಟ್ಟ ವ್ಯಕ್ತಿ ಯಾರೇ ಆಗಿರಲಿ ಅವನ ಕುಟುಂಬಸ್ಥರನ್ನು ಹುಡುಕುವ ಕೆಲಸ ಉಂಟಲ್ಲ, ಬಹಳಷ್ಟು ಮಾಡುವಂಥ ಕೆಲಸ ಮಾಡಬೇಕು. ಇದು ಖಂಡಿತ ಸಾಧ್ಯ. ಅದಕ್ಕೆ ಸಮಾಜವೂ ಸ್ಪಂದನೆ ಮಾಡಬೇಕು, ಇಲಾಖೆಯೂ ಸ್ಪಂದನೆ ಮಾಡಬೇಕು. 2ನೇದಾಗಿ ಮತ್ತು ಎಷ್ಟೋ ಜನ ಅನಾರೋಗ್ಯಕ್ಕೀಡಾದವರು ಇರ್ಬೋದು. ಒಂದು ದಿವಸ ಜಿ ಶಂಕರ್ ಕಾಲೇಜಲ್ಲಿ ಒಂದು ಬಾಲಕಿಯಾಗಿದ್ಲು ಅವಳು ತಾಯಿ ಮತ್ತು ಮಗಳು ನನ್ನ ಹತ್ರ ಬಂದರು. ನನಗೆ ರಕ್ತದಲ್ಲಿರುವ ಸಮಸ್ಯೆಗೆ 2ನೇ ಕ್ಲಾಸಿಂದ ನಾನು ರಕ್ತವನ್ನು ಪ್ರತಿ ತಿಂಗಳಿಗೆ ನನಗೆ ರಕ್ತ ಕೊಡ್ತಾ ಇದ್ದಾರೆ. ಇನ್ನು ನಾವು ತುಂಬ ಸೋತಿದ್ದೇವೆ. ನಾನು ಕೂಲಿ ಕೆಲಸಕ್ಕೆ ತಾಯಿ ಹೇಳಿದ್ದು, ನಾನು ಮಲ್ಪೆಯಲ್ಲಿ ಮೀನು ಹೊರುವ ಕೆಲಸ ಮಾಡ್ತಾ ಇದ್ದೇನೆ, ನನ್ನಿಂದ ಇಷ್ಟೆಲ್ಲ ಹಣ ಹಾಕಲಿಕ್ಕೂ ಸಾಧ್ಯ ಇಲ್ಲ, ತಂದೆ ಗಂಡ ಇಲ್ಲ, ಮಗಳನ್ನು ಸಾಕುವುದೇ, ಇನ್ನು ನನಗೆ ನನಗೆ ಬದುಕಲಿಕ್ಕೆ ಇನ್ನು ಬೇರೆ ದಾರಿ ಇಲ್ಲ, ನನಗೆ ಇನ್ನು
ಆತ್ಮಹತ್ಯೆಯೇ ಒಂದು ದಾರಿ ಅಂತ ಹೇಳಿದರು. ನನಗೆ ಬಹಳ ಬೇಸರವಾಯಿತು. ನಾನು ಅಂಬುಲ್ಪಾಡಿ ದೇವಸ್ಥಾನವನ್ನು ಭಾಳಷ್ಟು ನಂಬಿದವ. ನಾನು ಅವರನ್ನು ಅಂಬುಲ್ಪಾಡಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಂಡು ಒಂದು ಪ್ರೆಸ್ ಮೀಟ್ ಮಾಡಿದೆ. ಪ್ರೆಸ್ ಮೀಟ್ ಮಾಡುವಾಗ ನನ್ನ ಕೈಯಿಂದ ಒಂದು 25,000 ಕೊಟ್ಟು ಈ ಯುವತಿಯ ಒಂದು ಯಾಕಂದರೆ ಉನ್ನತ ಚಿಕಿತ್ಸೆ ಬೇಕಂತ KMC ಆಸ್ಪತ್ರೆ ಹೇಳಿದ್ದಾರೆ, ಅದರಲ್ಲಿ ತಮಿಳುನಾಡು ಹಾಸ್ಪಿಟ್ಲಲ್ಲಿ. ಅದಕ್ಕೆ ಸುಮಾರು 15 ಲಕ್ಷ ರೂಪಾಯಿ ಖರ್ಚಾಗ್ತದೆ, ಅದು ನಿರಂತರವಾಗಿ ಆಗಬೇಕಂತ. ಆ ಒಂದು ಪ್ರೆಸ್ ಮೀಟ್ ಮಾಡಿ ಮಾಧ್ಯಮದಲ್ಲಿ ವಿಷಯ ಬಿತ್ತರಾದ ಕೂಡಲೇ ಕಾಲೇಜಿನ ವಿದ್ಯಾರ್ಥಿಗಳು, ಬಸ್ ನಿಲ್ದಾಣದಲ್ಲಿ ರಿಕ್ಷಾ ಚಾಲಕರು, ಬಸ್ ಕಂಡಕ್ಟರ್ನವರು ಎಲ್ಲರೂ ಒಟ್ಟಾಗಿ ಆಕೆಗೆ ಒಂದಷ್ಟು ಹಣವನ್ನು ಒಟ್ಟು ಮಾಡಿಕೊಟ್ರು. ಅದು 15.5 ಲಕ್ಷಕ್ಕೂ ಜಾಸ್ತಿ ಹೋಯಿತು. ಯಾಕಂದರೆ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡುವಾಗ ಅದಕ್ಕೆ ಒಂದು ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕೆ ಖಂಡಿತ ಅದಕ್ಕೊಂದು ಬೆಂಬಲ ಉಂಟು ಹೇಳೋದಕ್ಕೆ ಇದು ಒಂದು ಸಾಕ್ಷಿ. ಹಾಗಾಗಿ ಇವತ್ತಿಗೂ ಆ ಯುವತಿ ಏನೋ ಕೆಲಸ ಮಾಡಿಕೊಂಡು ಚಿಕಿತ್ಸೆ ತಗೊಂಡು ಇದ್ದಾಳೆ. ಇದೊಂದು 6, 7, 8 ವರ್ಷದ ಹಿಂದಿನ ಕತೆ. ಇನ್ನೊಂದು ಒಂದು 5 ವರ್ಷದ ಹಿಂದೆ ಒಂದು ದಿವಸ ನನ್ನನ್ನು ಹುಡುಕೊಂಡು ಒಂದು ತಾಯಿ ಮಗಳು ಬಂದರು. ಅವಳು ತಾಯಿ ಏನೂ ಇಲ್ಲ, ಖಾಲಿ ಎಲುಬು ಮತ್ತು ಚರ್ಮ ಎರಡೇ ಇದೆ. ಅಂಬಲ್ಪಾಡಿ ಹತ್ರ ಬರುವಾಗ ಅಲ್ಲಿ ಕೃಷ್ಣ ಅಂತ ನನ್ನ ಬಹಳ ಆತ್ಮೀಯ ಮಿತ್ರ, ಅವ್ರ ಹತ್ರ ನನ್ನನ್ನು ಕೇಳಿದ್ರಂತೆ ಹೀಗೀಗೆ. ಅದಕ್ಕೆ ನನಗೆ ಕೃಷ್ಣ ಫೋನ್ ಮಾಡಿ ಹೇಳಿದ, ವಿಶ್ವಣ್ಣ ಒಂಚೂರು ಬನ್ನಿ, ಒಂದು ಮಹಿಳೆ ತುಂಬ ನೋಡುವಾಗ ಬೇಸರ ಆಗ್ತದೆ, ಅನಾರೋಗ್ಯದವರು ಮುಂಚೆ. ಅದಕ್ಕೆ ನಾನು ಕೃಷ್ಣನ ಹತ್ರ ಹೇಳಿದೆ, ನನ್ನ ಲೆಕ್ಕದಲ್ಲಿ ನೀನು 2,000 ಕೊಡು, ನಿಮಗೆ ಮತ್ತೆ ಕೊಡ್ತೇನೆ ಹೇಳಿದೆ. ಅದಕ್ಕೆ ಕೃಷ್ಣ ಹೇಳಿದ, ನೀವು ನಾನು ಹಣ ಕೊಡುವ ಪ್ರಶ್ನೆ ಅಲ್ಲ ಶೆಟ್ರೆ, ನೀವು ಇಲ್ಲಿಗೆ ಒಂದು ಗಳಿಗೆ ಬರಲೇಬೇಕು ಹೇಳಿದ. ನನ್ನ ಆತ್ಮೀಯ ಮಿತ್ರ ಆತ. ನಾನು ಕೂಡಲೇ ಅಲ್ಲಿಗೆ ಹೋದೆ. ಹೋಗುವಾಗ ಬಹಳ ಬೇಸರ ಆಯಿತು. ಏನೂ ಇಲ್ಲ, ನಿಲ್ಲಿಕ್ಕಾಗೋದಿಲ್ಲ. ಈಗ ಹಾರಿ ಹೋಗುವಾಗ ಬೀಳ್ತಾಳೆ, ಗಾಳಿಗೆ ಬೀಳ್ತಾಳೆ. ನನಗೆ ನೋಡಿ ಪಾಪ ಒಂದು 4ನೇ ಕ್ಲಾಸ್ನ ಮಗಳಿದ್ದಾಳೆ. ನೋಡಿ ಬಹಳ ಬೇಸರವಾಗಿ ಕಡೆಗೆ ನಾನು ಅವಳಿಗೆ ಕ್ಯಾನ್ಸರ್ ಕಾಯಿಲೆಗೆ ಚಿಕಿತ್ಸೆ ಬೇಕು, ಅವಳ ಹತ್ರ ಆಧಾರ ಇಲ್ಲ, ಬೇಕಾದ ವ್ಯವಸ್ಥೆ ಇಲ್ಲ, ಬಾಡಿಗೆ ಮನೆಯಲ್ಲಿ ಇದ್ದವರು ಮನೆಯಿಂದ ಹೊರಗಾಕಿದ್ದಾರೆ, ಬೀದಿಯಲ್ಲಿ ಬಿದ್ದಿದ್ದಾರೆ. ಗಂಡ ತಾನು ಹಣ ತರ್ತೇನಂತ ಊರಿಗೆ ಹೋದವ ಇನ್ನೊಂದು ಹುಡುಗಿನ ಮದುವೆಯಾಗಿ ಹೋಗಿದ್ದಾನೆ. ಇಲ್ಲಿ ತಾಯಿ, ಮಗಳು ಮತ್ತೊಂದು ಮಗ 3 ಜನ ಅಸಹಾಯಕರಾಗಿದ್ದಾರೆ. ಕಡೆಗೆ ನಾನು ಆ ಬಗ್ಗೆ ಅವಳಿಗೂ ಕೂಡ ಅಂಬುಲ್ಪಾಡಿ ದೇವಸ್ಥಾನದಲ್ಲಿ ನಾನು ಒಂದು 25,000 ರೂಪಾಯಿ ಕೊಟ್ಟು ಆ ದೇವರ ಹತ್ರ ಬೇಡಿ, ಮಾಧ್ಯಮದವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ, ದಿನಪತ್ರಿಕೆಯಲ್ಲಿ ಅದು ಪ್ರಕಟ ಆದ ಕೂಡಲೇ, ಉದಯವಾಣಿಯಲ್ಲಿ ಮತ್ತು ವಿಜಯಕರ್ನಾಟಕ ಪ್ರಕಟವಾದ ಕೂಡಲೇ ಅವರಿಗೆ ಒಳ್ಳೆಯ ಸ್ಪಂದನೆ ಸಮಾಜದಿಂದ ಸಿಕ್ಕಿ ಒಂದು 3.5 ಲಕ್ಷ ರೂಪಾಯಿ ಒಟ್ಟಾಯಿತು. ಒಬ್ಬರು ಮನೆ ಮಾಡಿಕೊಟ್ರು, ಒಬ್ಬರು ಟಾಯ್ಲೆಟ್ ಮಾಡಿಕೊಟ್ರು, ಒಬ್ಬರು ಕರೆಂಟ್ ಮಾಡಿಕೊಟ್ರು. ಜೊತೆಗೆ ಆ 4ನೇ ಕ್ಲಾಸಿನ ಮಗಳು ತಾಯಿಗೆ ಕ್ಯಾನ್ಸರ್ನ ಚಿಕಿತ್ಸೆ ಕೊಟ್ಟಳು. ತಾಯಿಯ ಎಲ್ಲ ಚಾಕರಿಯನ್ನು ಆ ಮಗಳು ಮಾಡಿದ್ದು. ಇವತ್ತು ಅವಳು ಹುಷಾರಾಗಿ ತಾಯಿ ಮಗಳು ಮಗ ಒಟ್ಟಿಗೆ ಒಂದು ಮನೆಯಲ್ಲಿ ಇದ್ದಾರೆ. ನೋಡಿ, ಇದು ಒಂದು ಎಷ್ಟು ಇಲ್ಲ, ಅವರು 3 ಜನವೂ ಸಾಯ್ತಿದ್ರು. ಯಾಕಂದರೆ ತಾಯಿ ಇಲ್ಲದ್ರೆ ಮಕ್ಕಳು ಇರುವುದಿಲ್ಲ, ಪರಿಸ್ಥಿತಿ ಹಾಗೆ ಉಂಟು. ಎಷ್ಟೋ ಜನ ಹೇಳ್ತಿದ್ರಂತ ಅವರಿಗೆ, ನೀನು ಹೇಗೂ ಸಾಯ್ತೀನಿ, ನಿನ್ನ ಮಕ್ಕಳು ನಮಗೆ ಕೊಟ್ಟು ಸಾಯಿ ಅಂತ. ಅದೆಷ್ಟು ದೊಡ್ಡ ಹಿಂಸೆ ಇರ್ಬೋದು ಅವಳಿಗೆ. ಆ ಹಿಂಸೆಯಲ್ಲಿಯೇ ಸಾಯ್ತಾರೆ ಕೆಲವು ಸರ್ತಿ. ಅಶಾಂತಿ, ಅವರಿಗೆ ಧೈರ್ಯ ಕೊಡುವಂಥ ಕೆಲಸ ಆಗಬೇಕು. ಇದು ಸಮಾಜದಲ್ಲಿ ನಡೆಯುವಂಥ ಕೆಲವೊಂದು ದುಷ್ಟ ಕೆಲಸಗಳು. ನಾವು ನಿಜವಾಗಿ ಅವಳಿಗೆ ವ್ಯವಸ್ಥೆ ಇರ್ತದೆ. ಇಲ್ಲಿ ಮತ್ತೊಬ್ಬಳು ಸಿದ್ಧವ ಅಂತ ಒಬ್ಬಳು ಇದ್ಲು. ಯಾವಾಗ ಇದು ಒಂದು 2-3 ವರ್ಷದ ಹಿಂದೆ. ಆಕೆ ನನಗೆ ಒಬ್ಬ ಬಂದು ಹೇಳಿದ, ಅಲ್ಲಿ ಒಂದು ಗುಡಿಸಲು ಉಂಟು ಸೆಟ್ರ, ಅಲ್ಲಿ ಒಂದು ಮಹಿಳೆ 40 ವರ್ಷದವಳು ಮಲಗಿದಲ್ಲೇ ಇದ್ದಾಳೆ ಅಂತ. ನಾನು ಎಂತ ಹೇಳ್ತೀನಿ ಮಾರೆ, ಹೌದು ಮಲಗಿದ್ದಾಳೆ. ನಾನು ಹೋಗಿ ನೋಡ್ತೇನೆ, ಅಲ್ಲಿಯೇ ಆಚೆ ಕಡೆ ಟಾಯ್ಲೆಟ್ ಮಾಡ್ತಾಳೆ, ಅಲ್ಲಿಯೇ ಮೂತ್ರ ಮಾಡ್ತಾಳೆ, ಸೊಂಟವನ್ನು ಎಳ್ಕೊಂಡು ಹೋಗ್ತಾಳೆ. ಕಡೆಗೆ ನಾನು ಹೇಳಿದೆ, ನನಗೆ ಅವಳು ಸ್ಪೈನಲ್ ಕಾರ್ಡ್ ಇದ್ದೀನಿ, ಏನಾದ್ರು ಮಿಸ್ಟೇಕ್ ಇರ್ಬೋದು ಅಂತ ಹೇಳಿದೆ. ಇಮಿಡಿಯೇಟ್ 108 ಆ್ಯಂಬುಲೆನ್ಸ್ ತರಿಸಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಹೇಳಿದರು, ಶೆಟ್ರೆ ಇದು ಹಿಪ್ಪು ಅವಳದ್ದು 2 ಹಿಪ್ಪು ಜಾಯಿಂಟ್ ಹೋಗಿದೆ, ಇದು ಹೈಯರ್ ಟ್ರೀಟ್ಮೆಂಟಿಗೆ ಹೋಗಬೇಕಂತ ವೆನ್ಲಾಕಿಗೆ ಹಾಕಿದೆ. ವೆನ್ಲಾಕ್ನಲ್ಲಿ ಹೇಳಿದರು, ಇದು ಇಲ್ಲಿ ಆಗುವುದಿಲ್ಲ, 4 ಲಕ್ಷದ ಖರ್ಚು ಉಂಟು, ಅದು ಆರ್ಟಿಫಿಷಿಯಲ್ ಹಿಪ್ಪು ಇಡಬೇಕು ಅವಳಿಗಂತ. ಅವಳ ಹತ್ರ ಆಧಾರ್ ಕಾರ್ಡು ಇಲ್ಲ, ರೇಷನ್ ಕಾರ್ಡು ಇಲ್ಲ, ಏನೂ ಇಲ್ಲ. ಆವಾಗ ಪ್ರಿಯಾಂಕಾ ಮೇರಿ DC ಇದ್ದರು. ನಿಜವಾಗಿ ಅವರ ಬಗ್ಗೆ ನನಗೆ ಇವತ್ತಿಗೂ ಗೌರವ. ನಾನು ರಾತ್ರಿ 12 ಗಂಟೆಗೆ ಒಂದು ಮೆಸೇಜ್ ಹಾಕಿದ್ರು, ಅವ್ರದ್ದು ಆನ್ಸರ್ ಇತ್ತು, ಪ್ರಿಯಾಂಕಾ ಮೇರಿ ಅವರು. ನಾನು ಒಮ್ಮೆ ಕೂಡ ಅವರನ್ನು ಮುಖತಃ ಮಾತಾಡಲಿಲ್ಲ. ಈ ಮಹಿಳೆಯನ್ನು ನಾನು ಆ್ಯಂಬುಲೆನ್ಸ್ ಮಾಡಿ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಕಚೇರಿಗೆ DC ಹತ್ರ ಕರ್ಕೊಂಡು ಹೋದ ಕೂಡಲೇ ಅವರೆಲ್ಲ ತಗೊಂಡು ನನಗೆ ಮರುದಿವಸವೇ ನನಗೆ ವಿಷಯ ತಿಳಿಸಿದರು. ನೋಡಿ, ಅವಳಿಗೆ ಬೇಕಾಗುವ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ, ನಮಗೆ ಸರ್ಕಾರದ ಆರೋಗ್ಯದಲ್ಲಿ. ಆವಾಗ ನಿಮ್ಮ ಮೋದಿಯದು ಆಯುಷ್ಮಾನ್ ಇರಲಿಲ್ಲ, ಸುವರ್ಣ ಆರೋಗ್ಯ ಯೋಜನೆ ಇತ್ತು, ಸುವರ್ಣ ರಾಜ್ಯದ್ದು. ಸುವರ್ಣ ಆರೋಗ್ಯ ಯೋಜನೆಯಲ್ಲಿ ಇರಬೇಕಂತಂದರೆ BPL ಕಾರ್ಡ್ ಮಸ್ಟ್ ಬೇಕು. ನೀವು ವ್ಯವಸ್ಥೆ ಮಾಡಿಕೊಡೋದ್ರೆ ಸೆಟ್ರೆ, ನಾನು ಅವಳಿಗೆ ಒಂದು ದಿವಸದಲ್ಲಿ ನಮ್ಮಿಂದ ಏನು ವ್ಯವಸ್ಥೆ ಆಗಬೇಕು ಕಾನೂನು ಪ್ರಕ್ರಿಯೆಯಲ್ಲಿ ಅದು ನಾವು ಹೆಲ್ಪ್ ಮಾಡ್ತೇವೆ. ಅದರ ವ್ಯವಸ್ಥೆಯನ್ನು ಹೇಗೆ ಮಾಡ್ತೀರಿ ನಿಮಗೆ ಬಿಟ್ಟು ಅಂತ ಹೇಳಿದರು. ಕಡೆಗೆ ನಾನು ಏನು ಮಾಡೋದು, ನನ್ನ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಡೋರ್ ನಂಬರ್ ಇತ್ತು, ಆ ಡೋರ್ ನಂಬರನ್ನು ಆ ಸಿದ್ಧವನ ಹೆಸರಿಗೆ ಮಾಡಿ ವಾಸ್ತವ್ಯ ಸರ್ಟಿಫಿಕೇಟ್ ಪಡ್ಕೊಂಡು ಅವಳಿಗೆ ಬೇಕಾಗುವ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಜೊತೆಗೆ ಆದಾಯ ಕಾರ್ಡ್ ಮಾಡಿ ಇಮಿಡಿಯೇಟ್ ಅಷ್ಟು ಮಾಡಿದ ದಿವಸವೇ ಮೇರಿ ಮೇಡಮ್ ಫುಡ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದಾರೆ, ಇಮಿಡಿಯೇಟ್ ಅವರಿಗೆ BPL ಕಾರ್ಡ್ ಕೊಡಬೇಕಂತ. 10 ನಿಮಿಷದಲ್ಲಿ BPL ಕಾರ್ಡ್ ಕೊಟ್ಟಿದ್ದಾರೆ ನನಗೆ. ಅದಾದ ಕೂಡಲೇ ನಂತರ ಅದೇ ಸುವರ್ಣ ಆರೋಗ್ಯ ಯೋಜನೆಯಲ್ಲಿ KMCಯಲ್ಲಿ ಅವಳಿಗೆ ಒಮ್ಮೆ ಒಂದು ಕಾಲಿನ ಹಿಪ್ಪು ಜಾಯಿಂಟ್ ಆರ್ಟಿಫಿಷಿಯಲ್ ಕೊಟ್ಟರು.
3 ತಿಂಗಳ ನಂತರ ಇನ್ನೊಂದು ಕಾಲಿದ್ದಾಯಿತು. ನನಗೊಂದು 1 ಲಕ್ಷ ತನಕ ಖರ್ಚಾಗಿದೆ ಅವಳಿಗೆ. ಯಾಕಂದರೆ ಅವಳಿಗೆ ಫುಡ್ಡು ಮತ್ತು ಮೆಡಿಸಿನ್ ಅದೆಲ್ಲ ಬೇಕಿತ್ತು. ಇವತ್ತು ಅವಳು ಸ್ವತಂತ್ರಳಾಗಿ ತಿರುಗ್ತಾ ಇದ್ದಾಳೆ. 3 ವರ್ಷದಿಂದ ಊರಿಗೆ ಹೋಗೋದವಳು ಈಗ ತಿಂಗಳಿಗೊಮ್ಮೆ ಊರಿಗೆ ಹೋಗಿ ಬರ್ತಾ ಇದ್ದಾಳೆ. ಇದು ಒಂದು ಎಷ್ಟು ದೊಡ್ಡ ಫಲಿತಾಂಶ. ಇದು ಈಗ ನಾವು ಇದ್ದು ಮಾಡೋದಲ್ಲ, ನಾವು ಜನಸಾಮಾನ್ಯರಿಂದಲೂ ಇಂತಹ ಅಸಾಮಾನ್ಯ ಕೆಲಸ ಮಾಡಲಿಕ್ಕೆ ಆಗ್ತದೆ ಹೇಳುವುದಕ್ಕೆ ಇದೇ ದೊಡ್ಡ ಉದಾಹರಣೆ. ಇಂತಹ ಒಂದು ಪ್ರಕರಣ ನನಗೆ ಒಂದೆರಡಲ್ಲ, ನೂರಾರು ಉಂಟು, ಸಾವಿರಾರು ಪ್ರಕರಣ ಬೇರೆ ಬೇರೆ ರೀತಿಯಲ್ಲಿ ಉಂಟು. ಮಹಿಳೆಯರದಿರ್ಬೋದು, ಮಕ್ಕಳದಿರ್ಬೋದು, ಅಥವಾ ಯುವತಿಯರದಿರ್ಬೋದು. ಇವತ್ತು ಎಷ್ಟೋ ಜನ ಯುವತಿಯರು ಮಾದಕ ದ್ರವ್ಯಕ್ಕೆ ತುತ್ತಾಗಿ ಬದುಕು ಹಾಳು ಮಾಡಿಕೊಂಡ್ರು. ಅದರಲ್ಲಿ ಕೆಲವು ಜನರನ್ನು ನಾವು ಸರಿ ಮಾಡಿದಂಥ ಒಂದು ಹೆಮ್ಮೆ ನಮಗಿದೆ. ಯಾಕಂದರೆ ಎಲ್ಲಿಯೋ ಹೋಗಿ ಅವರಿಗೆ ಚಿಕಿತ್ಸೆ ಕೊಟ್ಟು ನಮಗೆ ಇಲ್ಲಿ ಒಂದು ದೊಡ್ಡ ಗಾಡ್ ಗಿಫ್ಟ್ ಬಾಳಿಗೆ ಆಸ್ಪತ್ರೆಯ ಭಂಡಾರಿ ಸರ್, ಅವರು ನಮಗೆ ತುಂಬ ದೊಡ್ಡ ಗಾಡ್ ಗಿಫ್ಟ್. ನಾನು ಇವತ್ತು ಎಷ್ಟೋ ಅಸಹಾಯಕರನ್ನು ಮನನೊಂದವರನ್ನು ಅವರಿಗೆ ಕರ್ಕೊಂಡು ಹೋದಾಗ ಅವರ ಡಾಕ್ಟರ್ ಚಾರ್ಜ್ ನಮ್ಮಿಂದ 1 ರೂಪಾಯಿ ಕೂಡ ಅವರು ಪಡ್ಕೊಳ್ಳಲಿಲ್ಲ. ಆಸ್ಪತ್ರೆ ಖರ್ಚು ಇರ್ಬೋದು, ಮೆಡಿಸಿನ್ ಖರ್ಚು ಇರ್ಬೋದು. ಅವರು ನಮ್ಗೆ ಇವತ್ತು ಅವರೆಲ್ಲ ಒಂದು ನಮಗೆ ಸ್ಫೂರ್ತಿ ಆಗ್ಲಿಕ್ಕೆ ಹೋಗಿ ಇಷ್ಟು ಕೆಲಸ ಮಾಡಲಿಕ್ಕೆ ಆಯಿತು. ಇವತ್ತು ಎಷ್ಟೋ ಜನ ಯುವತಿಯರು ಅಥವಾ ಯುವಕರು ಹೊಸ ದಾರಿಗೆ ಬಂದರು. ಅವರಿಗೆ ಮೆಡಿಸಿನ್ ಆಯಿತು. ಕೆಲವರು ಮದ್ಯವ್ಯಸನಿಗಳು ಕೂಡ ಮದ್ಯವ್ಯಸನವನ್ನು ಬಿಟ್ಟು ಬಂದವರಿದ್ದಾರೆ. ಇವತ್ತು 100 ಜನ ಒಂದು ಮದ್ಯವ್ಯಸನ ಶಿಬಿರವಾದರೆ, ಮದ್ಯವರ್ಜನ ಶಿಬಿರ ಆದರೆ ಅದರಲ್ಲಿ 1-2 ಜನ ಬಿಟ್ಟರೆ ಭಾಳ ಗ್ರೇಟ್. ನಾವು ಒಬ್ಬರೊಬ್ಬರನ್ನು ಹೆಕ್ಕಿ ಮಾಡಿದ್ರಲ್ಲಿ ಒಂದು 10 ಜನಕ್ಕೆ ಮೇಲೆ 10-12 ಜನ ಮದ್ಯವ್ಯಸನವನ್ನು ಬಿಟ್ಟು ಹೊಸ ಬದುಕನ್ನು ಕಂಡವರಿದ್ದಾರೆ. ಹಾಗಾಗಿ ಬೇರೆ ಬೇರೆ ಕಾರಣಗಳಿರ್ಬೋದು. ಒಂದು ದಿವಸ ನನಗೊಂದು ಫೋನ್ ಬಂತು. ವಿಶ್ವೇಶ್ವರ ಒಂದು 7ನೇ ಕ್ಲಾಸ್ನ ಹುಡುಗಿ 108 ವಾಹನದಲ್ಲಿ ಮಂಗಳೂರಿನಲ್ಲಿದ್ದಾಳೆ, ವೆನ್ಲಾಕಲ್ಲಿ ಅಡ್ಮಿಷನ್ ಮಾಡ್ತಾ ಇಲ್ಲ ಅಂತ, ರಾತ್ರಿ 11 ಗಂಟೆಗೆ. ಮತ್ತು ನಾನು ಅವರಿಗೆಲ್ಲ ಫೋನ್ ಮಾಡಿ ಎಲ್ಲ ಕೇಳುವಾಗ ಉಡುಪಿ ಜಿಲ್ಲಾಸ್ಪತ್ರೆಯಲ್ಲಿ ಅದು ಆಗೋದಿಲ್ಲ ಅಂತ, ಉನ್ನತ ಚಿಕಿತ್ಸೆಗಾಗಿ, ಯಾಕಂದರೆ ಪರಿಸ್ಥಿತಿ ಅವಳದು ಬಹಳಷ್ಟು ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಆಗಿದೆ, ಇಳಿಜ್ವರ ಅಂತ ಬಂದಾಗಿದೆ, ಪರಿಸ್ಥಿತಿ ಕೈಮೀರಿ ಹೋಗಿ ಆಗಿದೆ, ಹೆಚ್ಚಿನ ಚಿಕಿತ್ಸೆಗೆ ನಾವು ಇಲ್ಲಿ ಇಟ್ಟು ಜಿಲ್ಲಾಸ್ಪತ್ರೆ ಉಡುಪಿಯಲ್ಲಿ ಕೊಲ್ಲುವುದು ಸರಿಯಲ್ಲ ಅಂತ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಉನ್ನತ ಚಿಕಿತ್ಸೆಗಾಗಿ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ವೆನ್ಲಾಕಲ್ಲಿ ಯಾವುದೋ ಒಂದು ಕಾರಣಕ್ಕೆ ಒಳಗಡೆ ಅಡ್ಮಿಷನ್ನೇ ಮಾಡಲಿಲ್ಲ. ಆ್ಯಂಬುಲೆನ್ಸಲ್ಲೇ ಇದ್ದಾಳೆ ಅವಳು. ಆ್ಯಂಬುಲೆನ್ಸ್ ಡ್ರೈವರಿಗೆ ಫೋನ್ ಮಾಡಿದಾಗ ಕಂಡೀಷನ್ ಕ್ರಿಟಿಕಲ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ನಾನು ಕಡೆಗೆ ರಾತ್ರಿ 12 ಗಂಟೆಗೆ ಆದರ್ಶ ಆಸ್ಪತ್ರೆ ಚಂದ್ರಶೇಖರ್ ಡಾಕ್ಟರಿಗೆ ಫೋನ್ ಮಾಡಿ, ಸರ್ ಹೀಗೆ ಉಂಟು, ಜವಾಬ್ದಾರಿ ನಾನು, ಒಂದು ಹೆಲ್ಪ್ ಮಾಡಬೇಕು. ಆಯಿತು ವಿಶ್ವ ಕಳಿಸಿಕೊಡು ಅಂದರು. ಮತ್ತು ನಾನು ಇಮಿಡಿಯೇಟ್ ಅವರ ಹುಡುಗಿಯ ಬಾಲಕಿಯ ತಂದೆಗೆ ಫೋನ್ ಮಾಡಿ ಉಡುಪಿಗೆ ಕರ್ಕೊಂಡು ಬಂದೆ ಅಂತ ಹೇಳಿದೆ. ಆದರ್ಶ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ. 8 ದಿವಸದಲ್ಲಿ ಬಾಲಕಿ ಯಥಾಸ್ಥಿತಿಯಾಗಿ ತನ್ನ ಬದುಕಿ ಹೊರಗೆ ಹೋದ್ಲು. ಅವಳು ಬದುಕಿ ಬರಲಿಲ್ಲ. ಇಲ್ಲದ್ರೆ ಬದುಕಲಿಕ್ಕೆ ಸಾಧ್ಯ ಇತ್ತಾ? 60,000 ರೂಪಾಯಿ ಬಿಲ್ ಆದರೂ ಕೂಡ ಚಂದ್ರಶೇಖರ್ ಡಾಕ್ಟರ್ ವಿಶ್ವ ನೀನು ಎಷ್ಟು ಕಟ್ತೀವಿ ಅಷ್ಟು ಕಟ್ಟು ಮಾರ್ರೆ, ನಿನಗೆ ಸ್ವಾರ್ಥಕ್ಕಾಗಿ ಮಾಡಿದ್ದಲ್ಲ. ನಾನು ಹೇಳಿದೆ ಇಲ್ಲ ಸರ್, ನೀನು ಕಟ್ಟದಿದ್ರೂ ತೊಂದರೆ ಎಲ್ಲ ಹೇಳಿದೆ. ಕಡೆ ನಾನು 25,000 ಕಟ್ಟಿದ್ದೇನೆ ಅಲ್ಲಿಗೆ. ಹಾಗಾಗಿ ಇಂತಹ ಕೆಲಸ ಭಾಳಷ್ಟು ಮಾಡ್ಬೋದು. ಒಂದು ದಿವಸ ಈ ಕೇಬಲ್, ನಮ್ಮ ಫೋನ್ ಕೇಬಲನ್ನು ಅಗಿಯುತ್ತಿರಬೇಕಾದ್ರೆ ಅವರ ಮಗುವೊಂದು ವಿಷದ ಬೀಜವನ್ನು ತಿಂದಿತ್ತು. ಅದೊಂದು ಬಹಳಷ್ಟು ವಿಷಯ, ಅದನ್ನು ತಿಂದವರು ಯಾರೂ ಬದುಕುವುದಿಲ್ಲ. ಮಗು ಅನ್ಕಾನ್ಷಿಯಸ್ ಆದ ಕೂಡಲೇ ಮಕ್ಕಳ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಮಕ್ಕಳ ಆಸ್ಪತ್ರೆಯಲ್ಲಿ ಆವಾಗ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ಅದಕ್ಕೆ ಬೇಕಾಗುವ ವ್ಯವಸ್ಥೆ ಇರಲಿಲ್ಲ. ಅವಳು ಅನ್ಕಾನ್ಷಿಯಸ್ ಆಯಿತು, ಮಗು ಬದುಕುವಂಥ ಪ್ರಶ್ನೆ ಇಲ್ಲ, ನೀವು ಬೇಕಾದರೆ ಉನ್ನತ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂದರೆ ವೈದ್ಯರು ಹೇಳುವಂಥದ್ದೇ. ಇದರಲ್ಲಿ ತಾಯಿ ಒಂದು ಅನ್ಕಾನ್ಷಿಯಸ್ ಆಗಿ ಹೆದರುಕೊಂಡು ಬೊಬ್ಬೆ ಇಡ್ತಾ ನೆಲದಲ್ಲಿ ಉರುಳ್ತಾಡ್ತಾ ಇದ್ದಾಳೆ. ಆ ನೆಲದಲ್ಲಿ ಹೊರಳಾಡುವಾಗ ಅದನ್ನು ನೋಡಿದ ಒಂದು ವ್ಯಕ್ತಿ ನನಗೆ ಫೋನ್ ಮಾಡಿದರು. ಆವಾಗ ನಾನು ಹೋಗಿ ಕಡೆಗೆ ಅಲ್ಲಿ ಹೋದಾಗ ಅವಳ ಪರಿಸ್ಥಿತಿ ನೋಡಿದೆ. ಡಾಕ್ಟರ್ ಹತ್ರ ಹೇಳಿದೆ, ಹೀಗೆ ಮಗು ಅನ್ಕಾನ್ಷಿಯಸ್ ಇದೆ. ಮತ್ತು ಮಗುವಿನ ತಂದೆ ಹತ್ರ ಮಗುವನ್ನು ಹಿಡ್ಕೊಳ್ಳಿಕ್ಕೆ ಹೇಳಿದೆ. ನನ್ನ ಬೈಕಲ್ಲಿ ಒಂದು ಖಾಸಗಿ ಆಸ್ಪತ್ರೆಗೆ ಹೋದೆ. ಖಾಸಗಿ ಆಸ್ಪತ್ರೆಯಲ್ಲಿ ಹೇಳಿದರು, ವಿಶ್ವೇಶ್ವರ ಇಲ್ಲಿ ಬೇಡ, ಇದು ಬದುಕುವಂಥ ಪ್ರಶ್ನೆ ಇಲ್ಲ, BP ಎಲ್ಲ ಡೌನ್ ಆಗಿದೆ, ಅನ್ಕಾನ್ಷಿಯಸ್ ಆಗಿದೆ ಅಂತ. ಮತ್ತೆ ಎಂತ ಮಾಡೋದಂತ ನಾನು ಇನ್ನು ಮಣಿಪಾಲಕ್ಕೆ ಹೋಗೋದಿಲ್ಲ. ನಾನು ಅವತ್ತು ಭಾರಿ ಬ್ಯುಸಿ ಇದ್ದೆ. ಕಡೆಗೆ ನಾನು ಅಂಬಲ್ಪಾಡಿ ಅಮ್ಮನನ್ನು ಎಣಿಸಿದೆ. ಸೀದಾ ಹೈಟೆಕ್ ಆಸ್ಪತ್ರೆಗೆ ಬಂದು ವೈದ್ಯರ ಹತ್ರ ಹೇಳಿದೆ. ಬರುವಾಗ TS ರಾವ್ ಇದ್ದರು. ಸರ್ ಮಗು ಬದುಕ್ತದ ಬಿಡ್ತದ ಬೇರೆ ಏನು ಹೇಳಲಿಕ್ಕಿಲ್ಲ, ನಾವೀಗ ಕೈ ಮೀರಿಯಾಗಿದೆ, ವೈದ್ಯಕೀಯವಾಗಿ ಏನು ಚಿಕಿತ್ಸೆ ಕೊಡಲಿಕ್ಕೆ ಉಂಟು ಕೊಡಿ, ಮಗು ಬದುಕಿದ್ರೆ ಬದುಕ್ತದೆ, ಇಲ್ಲದ್ರೆ ನಮ್ಮ ಏನು ಮಾಡಲಿಕ್ಕಿಲ್ಲ, ಬಟ್ ನಮ್ಮ ಪ್ರಯತ್ನ ನಾವು ಮಾಡುವ, ಖರ್ಚು ಎಷ್ಟಾದರೂ ನಾನು ಹೊಣೆ ಅಂತ ಹೇಳಿದೆ. ಕಡೆಗೆ ನಾನು ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗಿ ಆ ಮಗುವಿನ ಹೆಸರಲ್ಲಿ ಒಂದು ಪೂಜೆ ಮಾಡಿಸಿ ಪ್ರಸಾದವನ್ನು ತಂದು ಮಗುವಿಗೆ ಹಾಕಿ ನಾನು ಹೋದೆ. ಅವತ್ತು ಶನಿವಾರ. ಸೋಮವಾರ ದಿವಸ ಮಗುವಿಗೆ ಕಾನ್ಷಿಯಸ್ ಬಂದಿದೆ. ಬುಧವಾರ ಮಗು ಡಿಸ್ಚಾರ್ಜ್ ಆಗಿದೆ. ವೈದ್ಯರು ಯಾವುದೇ ಒಂದು ನನ್ನ ಹತ್ರ ಚಾರ್ಜ್ ತಗೊಳ್ಳದೆ ಮೆಡಿಸಿನ್ ಮತ್ತು ಚಾರ್ಜ್ ಮಾತ್ರ ಒಂದು 7,000 ರೂಪಾಯಿ ಕಟ್ಟಿಸಿಟ್ರೆ ಬೇರೆ ಯಾವುದೂ ಚಾರ್ಜ್ ಬೇಡ ಹೇಳಿದರು. ನೋಡಿ, ನಾನು ಅವತ್ತು ಮಗುವನ್ನು ಹಾಕ್ಲಿಕ್ಕೆ ಹೋಗಿ ಅಲ್ಲಿ ವೈದ್ಯರು ಸ್ಪಂದನೆ ಕೊಟ್ಟರು, ಮಗುವು ಬದುಕಿ ಉಳಿತು. ತಾಯಿ ಹೋಗುವಾಗ ಬೊಬ್ಬೆ ಹೊಡೆದ್ಲು, ಅಣ್ಣ ನೀನು ಬರೋದು ಅಲ್ಲದಿದ್ದರೆ ನಾನು ಇವತ್ತು ಮಗುವನ್ನು ಕಾಡಲ್ಲಿ ಮಣ್ಣು ಮಾಡಬೇಕಿತ್ತು, ಮಣ್ಣು ಮಾಡುವಂಥ ಮಗುವನ್ನು ನಾನೀಗ ಜೀವಂತ ತಗೊಂಡು ಹೋಗ್ತಾ ಇದ್ದೇನಂತ. ಇದಕ್ಕಿಂತ ದೊಡ್ಡ ಖುಷಿಯ ವಿಚಾರ ಉಂಟಾ? ಎಷ್ಟು ವಿಚಾರಗಳು ಬೇಕು.
ಮನುಷ್ಯ ಯಾರೋ ಒಬ್ಬ ಹೇಳಿದ ಅಂತ ಉಂಟಲ್ಲ, ಯಾವ ಒಬ್ಬ ತಪ್ಪು ಸಂದೇಶ ಕೊಟ್ಟಂತ ಅದನ್ನು ನಾವು ಇದು ಮಾಡೋದಿಲ್ಲ. ಯಾಕಂದರೆ 100 ಜನ ಹಾಕಿದ ಹಾಲಿಗೆ ಒಬ್ಬ ಉಪ್ಪು ಹಾಕಿದರೆ ಹಾಲು ಹಾಳಾಗ್ತದೆ. ನಾವು ಮನುಷ್ಯರು ಸಾಧಾರಣ ಮಟ್ಟಿಗೆ ನಾವೊಂದು ವಿಶಾಲವಾಗಿ ಆಲೋಚನೆ ಮಾಡಬೇಕು. ಸಮಾಜದಲ್ಲಿ ಒಂದು ಚರ್ಚೆಗೆ, ಒಂದು ಜಾತಿ ರಾಜಕೀಯ ಅಥವಾ ಧರ್ಮ ರಾಜಕೀಯ ಅಥವಾ ಇನ್ನೊಂದು ಗಲಾಟೆ ನಾವು ಹಾಗೆ ಹೀಗೆ ಹೇಳೋದು ಖಂಡಿತ ಅದು ಸರಿಯಲ್ಲ. ನಮ್ಮ ದೇಶ ಹೇಳೋದು ಜಾತ್ಯತೀತ, ನಾವು ಎಲ್ಲರೂ ಒಂದೇ. ನಾವು ಯಾವುದೇ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ ಅಥವಾ ಸಿಖ್ ಧರ್ಮ ಇರಲಿ, ಭಾರತದ ಅವರ ಎಲ್ಲವೂ ಗ್ರಂಥ ಅವರವರಿಗೆ ದೊಡ್ಡದೇ. ಆದರೆ ಭಾರತ ಸಂವಿಧಾನಕ್ಕಿಂತ ದೊಡ್ಡ ಗ್ರಂಥ ಯಾವುದೂ ಅಲ್ಲ. ಆ ಸಂವಿಧಾನ ಹೇಳುವಂಥದ್ದು ನಾವೀಗ 130 ಕೋಟಿ ಜನ ಇದ್ದರೂ 130 ಕೋಟಿ ಜನರಿಗೂ ಕೂಡ ಪ್ರಥಮ ಗ್ರಂಥ ನಮ್ಮ ಸಂವಿಧಾನ. ಅದಕ್ಕೆ ನಾವು ತಲೆ ಬಾಗಲೇಬೇಕು. ಇವತ್ತು ಸಂವಿಧಾನಕ್ಕೆ ತಲೆ ಬಾಗಿ ಮಾಡ್ತಿದ್ರೆ ನಮ್ಮಲ್ಲಿ ಇಷ್ಟೆಲ್ಲ ಅಸಹಾಯಕತೆ ಇದೆಲ್ಲ ತೊಂದರೆ ಆಗುವುದೇ ಇಲ್ಲ. ಇವತ್ತು ನೋಡಿ, ಯಾರ ಭ್ರಷ್ಟಾಚಾರ ಆಗುವುದಿಲ್ಲ, ಎಲ್ಲ ದೊಡ್ಡ IAS IPS ಆಫೀಸರ್ಗಳೆಲ್ಲ ತಪ್ಪು ಮಾಡೋದು ಇವತ್ತು ನಾವು ಮಾಧ್ಯಮದಲ್ಲಿ ನೋಡ್ತೇವೆ. ಹಾಗಾದರೆ ಇದರ ಅರ್ಥ ಎಂಥದ್ದು? ಒಂದು IAS IPS ಆಫೀಸರ್ಗಳು ಕೂಡ ಕೊಲೆಯಲ್ಲಿಯ ಭ್ರಷ್ಟಾಚಾರದಲ್ಲಿ ಭಾಗಿಯಾಗ್ತಾರಂತಾದರೆ, ಇನ್ನೊಂದು ದೌರ್ಜನ್ಯದಲ್ಲಿ ಭಾಗಿಯಾಗ್ತಾರಂತಾದರೆ, ಹಾಗಾದರೆ ನಮ್ಮಂಥ ಜನಸಾಮಾನ್ಯರ ಗತಿ ಏನು? ಅದಕ್ಕಾಗಿ ನಾನು ಕಡಾಖಂಡಿತವಾಗಿ ಹೇಳ್ತೇನೆ, ಇವತ್ತು ಸಮಾಜ ಬದುಕಿರುವುದು ಯಾವುದೇ IAS IPS ಆಫೀಸರ್ಗಳಿಂದ ಅಲ್ಲ, ಯಾವುದೇ ಒಂದು ದೊಡ್ಡ ಮಿನಿಸ್ಟರ್ಗಳಿಂದ ಅಲ್ಲ, ಜನಸಾಮಾನ್ಯರಿಂದ ಇವತ್ತು ಸಮಾಜ ಬದುಕ್ತಾ ಉಂಟು. ಅದು ಮಾತ್ರ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಜನಸಾಮಾನ್ಯನೇ ಇವತ್ತು ಸಮಾಜದ ದೊಡ್ಡ ಸೊತ್ತು, ದೊಡ್ಡ ಆಸ್ತಿ. ಜನಸಾಮಾನ್ಯ ಮಾಡುವಂಥ ಹೋರಾಟ ಇವತ್ತು ಸಮಾಜದಲ್ಲಿ ಬದುಕ್ತಾ ಉಂಟು. ಹಾಗಾಗಿ ಯಾವಾಗ ಜನಸಾಮಾನ್ಯನವನ್ನು ನಿರ್ಲಕ್ಷ್ಯ ಮಾಡುವುದು ನಿಲ್ತದ, ಅವತ್ತು ಸಮಾಜ ಎತ್ತರಕ್ಕೆ ಬೆಳೀತಾ ಹೋಗ್ತದೆ. ಇವತ್ತು ಜನಸಾಮಾನ್ಯರಿಗೆ ಕೊಡುವ ಮೂಲಭೂತ ಸೌಕರ್ಯ ಇರ್ಬೋದು, ಅವನಿಗೆ ಜನಸಾಮಾನ್ಯರಲ್ಲಿ ಅದ್ಭುತ ಶಕ್ತಿಯವರಿದ್ದಾರೆ, ಅವರಿಗೆ ಬೇಕಾಗುವ ವ್ಯವಸ್ಥೆ ಸಿಗುವುದಿಲ್ಲ, ಅವರಿಗೆ ಬೇಕಾಗುವ ಅವರ ಒಂದು ಯೋಗ್ಯತೆಗೆ ಬೇಕಾದಂಥ ಕೆಲಸ ಸಿಗುವುದಿಲ್ಲ, ಎಲ್ಲವೂ ಕೂಡ ಇನ್ಫ್ಲೂಯೆನ್ಸಲ್ ಆಗಿ ಹೋಗಿದೆ. ಅದು ಈಗ ಏನೋ ಒಂದು ನಮ್ಮ ಒಂದು ವಿಶೇಷವಾದ ಒಂದು ಪ್ರಧಾನಿಯವರು ನಮಗೆ ಬಂದಿದ್ದಾರೆ, ಅವರಿಂದ ಒಂದಷ್ಟು ನಾವು ಒಳ್ಳೆಯ ಚಿಂತನೆಯನ್ನು ಕಾದು ನೋಡ್ತಾ ಇದ್ದೇವೆ, ಒಂದಷ್ಟು ಒಳ್ಳೆಯ ಕೆಲಸ ಆಗಿದೆ, ಇನ್ನಷ್ಟು ಆಗಲಿಕ್ಕೆ, ಯಾಕಂದರೆ ಕೊರೋನಾ ಬರಲಿಕ್ಕೆ ಹೋಗಿ ಒಂದಷ್ಟು ತಡೆಯೂ ಆಗಿರ್ಬೋದು. ಬಟ್ 75 ವರ್ಷದಲ್ಲಿ ನನ್ನ ಅನುಭವದಲ್ಲಿ, ನಾನು ಯಾವುದೇ ಒಂದು ಪಕ್ಷದ ವ್ಯಕ್ತಿ ಅಲ್ಲ, ಆದರೆ ಒಳ್ಳೆಯ ಕೆಲಸ ಮಾಡಿದವರು ಎಲ್ಲ ಪಕ್ಷದಲ್ಲಿ ಕೂಡ ಇದ್ದಾರೆ. ಆ ಪಕ್ಷ ಈ ಪಕ್ಷ ಅಂತ ಅಲ್ಲ. ಆದರೆ ಇವತ್ತು ನಮ್ಮ ಇಡೀ ವಿಶ್ವವೇ ನೋಡುವಂಥ ಕೆಲಸ ನಮ್ಮ ಮೋದಿಯವರು ಮಾಡಿದ್ದಾರೆ. ಅವರು ಕೂಡ ಹೇಳುವುದೇನೆಂದರೆ, ಜನಸಾಮಾನ್ಯನ ಒಂದು ಉನ್ನತಿ ಆಗಬೇಕಂತ ಅವರೇ ಹೇಳ್ತಾರೆ. ಅವರು ಪೌರ ಕಾರ್ಮಿಕನ ಒಂದು ಕಾಲನ್ನು ತೊಳೆದು ಮಾದರಿಯಾಗಿದ್ದಾರೆ. ನಮ್ಮ ಒಂದು ಸಂಸತ್ತನ್ನು ಪ್ರವೇಶ ಮಾಡಬೇಕಾದ್ರೆ ಅಡ್ಡ ಬಿದ್ದು ಹೋಗಿದ್ದಾರೆ. ಅದಕ್ಕೆ ಇದು ಎಲ್ಲ ಸಂವಿಧಾನವನ್ನು ಗೌರವಿಸುವ ಕೆಲಸ. ಇಂಥದ್ದನ್ನು ನೋಡಿ ಆದರೂ ನಾವಿನ್ನು ಕಲಿಬೇಕು. ಒಂದು ಅಷ್ಟು ದೊಡ್ಡ ವ್ಯಕ್ತಿ ಜನಸಾಮಾನ್ಯನಾಗಿದ್ದಾರೆ, ಎಷ್ಟು ಜನಸಾಮಾನ್ಯನಾಗಿದ್ದಾರೆ ಅದನ್ನು ನೋಡ್ಬೋದು. ನಾವು ಇವತ್ತು ಎಷ್ಟೋ ವ್ಯಕ್ತಿಗಳನ್ನು ನೋಡಿ ಕಲಿಲಿಕ್ಕಿದೆ. ನಾವು ಈಗ ನಮ್ಮ ರಾಷ್ಟ್ರಪತಿ ಅಬ್ದುಲ್ ಕಲಾಂನ ಹಾಗೆ ನಮಗೆ ಆಗಲಿಕ್ಕಿಲ್ಲ, ಆದರೆ ಅವರು ನಡೆದ ದಾರಿಯಲ್ಲಿ ನಡಿಬೋದು. ಇಂದಿರಾ ಗಾಂಧಿಯಾಗಿ ನಮಗೆ ಆಗಲಿಕ್ಕಿಲ್ಲ, ಇಂದಿರಾ ಗಾಂಧಿ ನಡೆದ ದಾರಿಯಲ್ಲಿ ನಡೀಬೋದು. ಒಂದು ಮಹಿಳೆಯಾಗಿ, ಒಂದು ಪ್ರಧಾನಿಯಾಗಿ ದಿಟ್ಟತನ ಏನೆಂಬುದನ್ನು ತೋರಿಸಿಕೊಟ್ಟಂಥ ಮಹಿಳೆ. ಹಾಗಾಗಿ ಬೇಕಾದಷ್ಟು ಒಳ್ಳೆಯ ವ್ಯಕ್ತಿಗಳ ಒಂದು ಅವರು ಮಾಡಿದ ಕೆಲಸದಲ್ಲಿ ಅವರ ಒಳ್ಳೆಯತನವನ್ನು ನೋಡಿ ಅವರು ಹೋದ ದಾರಿಯಲ್ಲಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ವಾ? ಇಲ್ಲದಿದ್ದರೆ ನಮಗೆ ಏನುಂಟು? ಇವತ್ತು ನಮ್ಮ ವಿದ್ಯಾಭ್ಯಾಸ ಹೇಳುವಂಥದ್ದು ಕೂಡ ವ್ಯಾವಹಾರಿಕವಾಗಿದೆ. ಇವತ್ತು ಮಕ್ಕಳು ಇಷ್ಟೆಲ್ಲ ನಾವೆಲ್ಲ ಕಲಿತು ಇವತ್ತು ಏನೇ ಆದರೂ ನಾವು ಬದುಕಿ ಉಳಿದಿದ್ದೇವೆ. ಯಾಕಂದರೆ ನಾವು ಹಿಂದೆ ಮಾಡಿದಂಥ ನಮಗೆ ಸಿಕ್ಕಿದ ಕಷ್ಟಗಳು. ಇವತ್ತು ವಿದ್ಯೆ ಉಂಟು, ದುರಂತ ಬಂದರೆ ಅಷ್ಟು ವಿದ್ಯೆ ಪದವಿ ಇದ್ದರೂ ಕೂಡ ಅವನಿಗೆ ಬದುಕಲಿಕ್ಕೆ ಗೊತ್ತಿಲ್ಲ, ಆತ್ಮಹತ್ಯೆಯ ಅಥವಾ ಮತ್ತೊಂದು ಖಿನ್ನತೆಗೆ ಹೋಗ್ತಾ ಇದ್ದಾರೆ. ಇದು ನಮಗೆ ಸಿಗುವ ವಿದ್ಯೆಯಲ್ಲಿ ಸಂಸ್ಕಾರಯುತವಾದ ವಿದ್ಯೆ ಇಲ್ಲದೇ ಇರುವಂಥದ್ದು.